ಸೋಮಣ್ಣ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಜನ ಉಮೇಶ್ ಶೆಟ್ಟಿ ಅವರಿಂದ ಏನನ್ನ ನಿರೀಕ್ಷಿಸಬಹುದು, ಜೊತೆಗೆ ಉಮೇಶ್ ಶೆಟ್ಟಿ ಅವರ ಕಲ್ಪನೆಗಳು ಯಾವ ರೀತಿಯಾಗಿದೆ ಜನರ ಸಲುವಾಗಿ? ನೋಡಿ, ನಾನು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ, ಗೋವಿಂದರಾಜ್ನವರ ಕ್ಷೇತ್ರದ ಜನ ಎರಡನ್ನೇ ವಿಚಾರಿಸಿದ್ರು, ಅಭಿವೃದ್ಧಿಯ ಅಲ್ಲ ಹಣನ ಅಂತ. ಜನರಿಗೆ ಬೇಕಿರೋದು ಇವತ್ತಿನ 500 ರೂಪಾಯಿ 1000 ರೂಪಾಯಿ ಅಲ್ಲ. ಇವತ್ತು ಒಂದು ದಿನ ಭಾನುವಾರ ಮನೆಯಲ್ಲಿ ಊಟ ಮಾಡ್ತಾರಾದರೆ ಒಂದು 3000ರಿಂದ 5000 ರೂಪಾಯಿ ಖರ್ಚು ಮಾಡ್ತಾರೆ. ಒಂದಷ್ಟು ಜನ ನೆಂಟರಿಷ್ಟರನ್ನು ಕರೀತಾರೆ, ಒಳ್ಳೆಯ ವೆಜ್ ಊಟನ ನಾನ್ ವೆಜ್ ಊಟನ ಮಾಡ್ತಾರೆ. ಇವತ್ತು 1000 ರೂಪಾಯಿಗೆ 500 ರೂಪಾಯಿಗೆ ನನ್ನನ್ನು ನಾನು ಮಾರ್ಕೊಂಡೆ ಅಂದರೆ ಅದು ಕಳೆದ 5 ವರ್ಷ ಅದರ ಪರಿಣಾಮ ಬೀರುತ್ತೆ. ಆ ಪರಿಣಾಮ ಬೀರಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಭಾಳಷ್ಟು ಜನ, ಅವರು ಬಡವರು ಇರ್ಬೋದು, ಮಧ್ಯಮ ವರ್ಗ ಇರ್ಬೋದು, ಶ್ರೀಮಂತರು ಇರ್ಬೋದು, ಯಾರೂ ಸಹ ಯಾರದೇ ದುಡ್ಡನ್ನು ಮುಟ್ಟುವ ಪರಿಸ್ಥಿತಿಯಲ್ಲಿ ಇಲ್ಲ. ಚುನಾವಣೆಯಲ್ಲಿ ಕೇಳುವುದು ಜನ ಅಭಿವೃದ್ಧಿ. ಸನ್ಮಾನ್ಯ ಸೋಮಣ್ಣನವರು ಮಾಡಿದಂಥ ಅಭಿವೃದ್ಧಿ ಕೆಲಸ ನಾನು 10 ವರ್ಷ ಮಹಾನಗರ ಪಾಲಿಕೆ ಸದಸ್ಯನಾಗಿ ಮಾಡಿ ಸಾರ್ವಜನಿಕರಿಗೆ ನಾನು ರೀಚ್ ಆದಂಥ ರೀತಿ, ಅದನ್ನು ನೀವು ನನ್ನ ಹತ್ರ ಕೇಳೋದಕ್ಕಿಂತಲೂ ಈ ಭಾಗದ ಮಹಾಜನತೆ ಹತ್ರ, ನನ್ನ ತಾಯಂದಿರ ಹತ್ರ ಅದು ಕೇಳ್ಬೋದು. ಉಮೇಶ್ ಶೆಟ್ಟಿ ಇಲ್ಲಿ ಮಹಾನಗರ ಪಾಲಿಕೆ ಸದಸ್ಯನಾದಾಗ ಏನು ಮಾಡಿದ, ಯಾವ ರೀತಿ ಕೆಲಸ ಮಾಡಿದ್ದಾನೆ, ಇದೇ ಪಾಲಿಕೆ ಸೌಧ ಉದ್ಘಾಟನೆಗೆ ಯಾಕೆ 144 ಸೆಕ್ಷನ್ ಹಾಕಿದರು, ಪಕ್ಕದಲ್ಲಿರುವ ಚಂದ್ರಗಿರಿ ಉದ್ಯಾನವನ ಉದ್ಘಾಟನೆಗೆ ಯಾಕೆ ಅವತ್ತು 144 ಸೆಕ್ಷನ್ ಹಾಕಿದ್ರು ಅಂತ ಕೇಳ್ಬೋದು. ಅದರಿಂದಾಗಿ ಜನ ಕೇಳೋದು ಒಂದೇ, ಅಭಿವೃದ್ಧಿ ಬೇಕು, ನೆಮ್ಮದಿ ಬೇಕು, ಸಾರ್ವಜನಿಕರಿಗೆ ಯಾವುದೇ ರೀತಿಯ ಕುಂದುಕೊರತೆ ಆಗಬಾರ್ದು. ಯಾವತ್ತು ಸೋಮಣ್ಣ ಅವರು ಕಳೆದ 5 ವರ್ಷದಲ್ಲಿ ಒಂದೇ ಒಂದು ಕೇಸ್ಗಳನ್ನು ಯಾರ ಮೇಲೂ ಹಾಕ್ಸಿಲ್ಲ. ಅದೇ ನನ್ನ ಕಳೆದ 9.5 ವರ್ಷ ಹಿಂದಿನ ಶಾಸಕರು ಎಷ್ಟು ಜನರನ್ನು ರೌಡಿ ಶೀಟರ್ ಮಾಡಿಸಿದ್ದಾರೆ, ಎಷ್ಟು ಜನ ಕಾರ್ಯಕರ್ತರ ಮೇಲೆ ಗೂಂಡಾ ಆ್ಯಕ್ಟ್ ಹಾಕ್ಸಿದ್ದಾರೆ, ಎಷ್ಟು ಜನರ ಮೇಲೆ ದಬ್ಬಾಳಿಕೆ ಮಾಡಿ ಕೇಸ್ ಹಾಕ್ಸಿದ್ದಾರೆ. ದಯವಿಟ್ಟು ಇದನ್ನೆಲ್ಲ ಅನುಭವಿಸಿದವ್ರು ಗೊತ್ತು. ನಾನು ಕಳೆದ 9.5 ವರ್ಷದ ಹಿಂದೆ ನನ್ನ ಮೇಲೇನು ಹಲವಾರು ಕೇಸ್ಗಳನ್ನು ಹಾಕಿದ್ದಾರೆ. ಆದರೆ ನಾವು ಧೃತಿ ಕೆಟ್ಟಿಲ್ಲ. ಕೆಲಸ ಮಾಡುವಾಗ ಗೊಂದಲ ಆಗೋದು ಸಾಮಾನ್ಯ, ಗೊಂದಲ ಆದಾಗ ಅದನ್ನು ಬಗೆಹರಿಸ್ಕೊಳ್ಳೋದು ಸಾಮಾನ್ಯ, ಇದೆಲ್ಲ ನಡೀತದೆ. ಇದು ಇಷ್ಟೇ ಹೇಳಬಲ್ಲೆ, ಅಭಿವೃದ್ಧಿಯ ಪರ ಜನ ಇದ್ದಾರೆ. ಜನ ಕೇಳೋದು ಈ ದೇಶದ ಪ್ರಧಾನಮಂತ್ರಿಯವರ ಆಶಯ, ಅವರು ಕೊಟ್ಟಂಥ ಹಲವಾರು ಯೋಜನೆ, ರಾಜ್ಯ ಸರ್ಕಾರ ಕೊಟ್ಟಂಥ ಹಲವಾರು ವಿಶಿಷ್ಟವಾದ ಯೋಜನೆ, ಇದೆಲ್ಲವನ್ನು ನೇರವಾಗಿ ಸಾರ್ವಜನಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ಇವತ್ತು ನಾನು ಕೆಲಸ ಮಾಡೋಕ್ಕೆ ಹೊರಟಿದ್ದೇನೆ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ಪಕ್ಷದಲ್ಲಿ ನಾನು ಬಾವುಟ ಕಟ್ಕೊಂಡು ಪಕ್ಷದ ಕೆಲಸ ಮಾಡ್ಕೊಂಡು ಬಂದವನು. ನನ್ನನ್ನು ಸಹ 25 ವರ್ಷ 30 ವರ್ಷದಲ್ಲಿ ಇವತ್ತು 2 ಬಾರಿ ಪಾಲಿಕೆ ಸದಸ್ಯನಾಗಿ ಮಾಡಿ ಈ ಬಾರಿ ಶಾಸಕ ಸ್ಥಾನಕ್ಕೆ ನನಗೆ ಒಬ್ಬ ಅಭ್ಯರ್ಥಿಯಾಗಿ ಗುರುತಿಸಿದ್ದಾರೆ. ಜನ ನನ್ನ ಕೈ ಹಿಡಿತಾರೆ ಅಂತ ನನಗೆ ಭರವಸೆ ಇದೆ. ಸರ್, ಟಿಕೆಟ್ ಅನೌನ್ಸ್ ಆದ ಟೈಮಲ್ಲಿ ಎಲ್ಲೋ ಒಂದು ಕಡೆ ಗೋವಿಂದರಾಜನಗರ ಸೋಮಣ್ಣ ಅವರಿಗೆ ಕೊಡಬೇಕು ಅಂತ ಹೇಳಿ ಸಾಕಷ್ಟು ಜನ ಹೇಳಿದ್ರು. ನಿಮಗೆ ಸಿಕ್ಕಿದೆ, ನಿಮಗೆ ಎಷ್ಟು ಖುಷಿಯಾಗಿದೆ? ಜೊತೆಗೆ ಸೋಮಣ್ಣ ಅವರ ಮಾರ್ಗದರ್ಶನವನ್ನು ನೀವು ಯಾವ ರೀತಿಯಾಗಿ ತಗೋತಾ ಇದ್ದೀರಾ? ನೋಡಿ, ನಾನು ಸಹ ಹೇಳಿದ್ದು ಗೋವಿಂದರಾಜನಗರ ಸೋಮಣ್ಣ ಅವರಿಗೇ ಕೊಡಬೇಕಂತ. ಜನ ಹೇಳೋದ್ರ ಜೊತೆಗೆ ನಾನು ಹೇಳಿದ್ದು ಅದೇ ವರ್ಡ್ಸನ್. ಯಾಕಂದರೆ ಸೋಮಣ್ಣ ಅವರಿದ್ದರೆ ಇಲ್ಲಿ ನಮಗೆ ಯಾವುದೇ ರೀತಿಯ ಆತಂಕನೂ ಇಲ್ಲ, ಸಮಸ್ಯೆನೂ ಇಲ್ಲ. ಆದರೆ ರಾಷ್ಟ್ರೀಯ ನಾಯಕರಾದ ನರೇಂದ್ರ ಮೋದಿಜಿರವರು, ಅಮಿತ್ ಶಾಜಿಯವರು, ನಡ್ಡಾಜಿರವರು, ಸಂತೋಷ್ ಜಿರವರು ಇವತ್ತು ಅವರ ಕೆಲಸ ಕಾರ್ಯದ ವೈಖರಿಯನ್ನು ನೋಡಿ, ಕಟ್ಟ ಕಡೆಯ ಗ್ರಾಮಗಳು ಚಾಮರಾಜನಗರದಲ್ಲಿ ಇದೆ, ನಿಮ್ಗೆ ಗೊತ್ತಿದೆ. ಅಂಥ ಒಂದು ಕಟ್ಟ ಕಡೆಯ ಗ್ರಾಮವನ್ನು ಸಹ ಇವತ್ತು ಮೋದಿಜಿಯವರ ಆಶಯಕ್ಕೆ ಸೇರಬೇಕಾದ್ರೆ ಸನ್ಮಾನ್ಯ ಸೋಮಣ್ಣನಂಥ ಒಬ್ಬ ನಾಯಕರು ಅಲ್ಲಿ ಹೋಗಿ ಆಯ್ಕೆಯಾಗಬೇಕು. ಅಲ್ಲಿ ಅವರಿಗೆ ಒಂದು ಉತ್ತಮವಾದ ಸ್ಥಾನಮಾನವನ್ನು ಪಕ್ಷ ಕೊಡ್ತದೆ. ಆವಾಗ ಅಲ್ಲಿ ಅಭಿವೃದ್ಧಿ ಪಥದಲ್ಲಿ ಅದನ್ನು ಕೊಂಡೊಯ್ಬೋದು. ಅದೇ ರೀತಿ ಒಬ್ಬ ಕಾಂಗ್ರೆಸ್ನ ಮಹಾನಾಯಕರನ್ನು ಕಟ್ಟಿ ಹಾಕುವಂಥ ತಂತ್ರ ಸಹ ನಮ್ಮ ಪಕ್ಷ ಮಾಡಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಮತಗಳ ಅಂತರದಿಂದ ಗೆಲ್ತೀನಿ ಅನ್ನೋ ಕಾನ್ಫಿಡೆಂಟ್ ವಿಶ್ವಾಸ ನಿಮಗಿದೆ ಸರ್? 25,000ಕ್ಕೂ ಹೆಚ್ಚಿನ ಮತದಲ್ಲಿ ಜನ ನನ್ನನ್ನು ಗೆಲ್ಲಿಸ್ತಾರೆ. ಯಾಕಂದರೆ ಸೋಮಣ್ಣ ಅವರು ಮಾಡಿದಂಥ ಕೆಲಸನೇ ನನಗೆ ಶ್ರೀರಕ್ಷೆ. ಆ ದಾರಿದೀಪವನ್ನು ಇಟ್ಕೊಂಡು ನಾನು ಮುಂದೆ ಹೋಗ್ತೇನೆ, ಜನರ ಹತ್ರ ಮತ ಕೇಳ್ತೇನೆ, ಅವರ ಆಶೀರ್ವಾದ ಪಡಿತೇನೆ. 2 ದಿನದಿಂದ ನಾಳೆ ನಾಡ್ದು ಬಿಟ್ಟು ಸೋಮಣ್ಣ ಅವರು ನಿರಂತರವಾಗಿ ಇಲ್ಲೂ ಸಹ ನಮ್ಮ ಜೊತೆ ಕ್ಯಾನ್ವಾಸ್ಗೆ ಬರ್ತಾ ಇದ್ದಾರೆ. ರಾಷ್ಟ್ರೀಯ ನಾಯಕರುಗಳು ಬರ್ತಾರೆ ಅಂತ ನಾನು ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ನಿಮ್ಮ ಹುಟ್ಟುಹಬ್ಬ, ನಾಮಪತ್ರ ಬೇರೆ ಸಲ್ಲಿಕೆ ಮಾಡಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಜನರಿಗೆ ಏನು ಹೇಳ್ತೀರಾ ಸರ್ ಕೊನೆಯದಾಗಿ? ಹುಟ್ಟದ ಹಬ್ಬ ಪ್ರತಿ ವರ್ಷ ಒಂದ್ಸರಿ ಬರುತ್ತೆ. ನಾನು 5 ವರ್ಷದಲ್ಲಿ 2 ಬಾರಿ ಹುಟ್ಟುಹಬ್ಬ ಆಚರಣೆಗೆ ನನಗೆ ಅವಕಾಶ ಇಲ್ಲ. ಯಾಕಂದರೆ MLA ಎಲೆಕ್ಷನ್ 1 ಏಪ್ರಿಲಲ್ಲಿ ಬರ್ತದೆ, MP ಎಲೆಕ್ಷನ್ ಬರ್ತದೆ. ಈ ಎರಡೂ ಕೋಡ್ ಆಫ್ ಕಂಡಕ್ಟ್ ಇರ್ತದೆ. ಆದ್ದರಿಂದಾಗಿ ನಾವು ಇದಕ್ಕೆ ಸಿದ್ಧರಾಗಿದ್ದೇವೆ.
ಆದರೆ ಎಲ್ಲೋ ಒಂದು ಕಡೆ ಈ ಬಾರಿ ನನ್ನ ಹುಟ್ಟುಹಬ್ಬ ನನ್ನ ಪಕ್ಷ ಆಮೇಲೆ ನನ್ನ ನಾಯಕರು ನನ್ನ ಪಾರ್ಟಿಯ ಎಲ್ಲ ನಾಯಕರು ಸೇರಿ ವಿಶೇಷವಾಗಿ ನನಗೊಂದು ಉಡುಗೊರೆ ಕೊಟ್ಟಿದ್ದಾರೆ. ಆ ಉಡುಗೊರೆಯನ್ನು ನಾನು ಜಯಿಸ್ಕೊಂಡು ಬರ್ತೇನೆ ಅಂತ ಹೇಳಿ ಅಂದ್ರೆ ಇದೇ ನಿಮಗೆ ಬರ್ಡೇ ಗಿಫ್ಟ್ ಅಂತ ಖಂಡಿತ ಇದನ್ನು ಮೇ 10ನೇ ತಾರೀಕುವರೆಗೆ ನಾನು ಶ್ರಮಪಟ್ಟು 13ನೇ ತಾರೀಕಿಗೆ ನನಗೆ ನಿಜವಾದ ಗಿಫ್ಟ್ ಕೊಡ್ತಾರಲ್ಲ ಜನ, ನನ್ನ ಮತದಾರರು ಕೊಡುವ ಗಿಫ್ಟೇ ನನಗೆ ಆ ವಿಜಯೋತ್ಸವನೇ ನನಗೆ ಉಡುಗೊರೆ. ಸರ್ ನಿಮ್ಮ ಪ್ರತಿಸ್ಪರ್ಧಿಯ ಬಗ್ಗೆ ಹೇಳೋದಾದ್ರೆ ಸರ್, ನಾನು ಇನ್ನೊಬ್ಬರ ಬಗ್ಗೆ ನಾನು ಮಾತಾಡೋಲ್ಲ, ನಾನು ಮತ್ತೊಬ್ಬರನ್ನು ಮಾತಾಡಿ ಅವ್ರ ಬಗ್ಗೆ ನಾನು ಮಾತಾಡುವ ಇಷ್ಟನೂ ಪಡಲ್ಲ. ನನ್ನ ಪಾರ್ಟಿ, ನನ್ನ ಪಕ್ಷ, ನನ್ನ ಕಾರ್ಯಕರ್ತರು, ನನ್ನ ಮತದಾರರು ಅವರೇ ನನಗೆ ದೇವರು. ಅವ್ರ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ. ಇವತ್ತು ಬೃಹತ್ ಮೆರವಣಿಗೆ ಮುಖಾಂತರ ಬಂದಿದ್ದೀರಾ, ಸಾಕಷ್ಟು ಜನ ಕಾರ್ಯಕರ್ತರು ನಾವು ಕೂಡ ನೋಡಿದ್ವಿ. ಏನ್ ಸಂದೇಶ ಕೊಡಕ್ಕೆ ಹೊರಟಿದ್ರಿ ಸರ್? ನೋಡಿ, ಸೋಮಣ್ಣನ ಇಷ್ಟಪಟ್ಟ ಕಾರ್ಯಕರ್ತರು, ಯಾವುದೇ ದುಡ್ಡು ಕಾಸಿಗೆ ಬಂದ ಕಾರ್ಯಕರ್ತರಲ್ಲ. ಯಾಕಂದ್ರೆ ಸೋಮಣ್ಣ ಅವರು ಒಂದು ಕೂಗು ಹಾಕಿದರೆ ಒಂದು 25,000 ಜನ ಸೇರ್ತಾರೆ. ಕೇವಲ ಫೋನಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದಷ್ಟೇ, ನೋಡಪ್ಪ ನನ್ನ ಕ್ಷೇತ್ರ ಅದು ನನ್ನ ಕನಸಿನ ಕೂಸು, ಅಲ್ಲಿ ಉಮೇಶ್ ಶೆಟ್ಟಿ ನಿಲ್ಲಿಸಿದ್ದೇನೆ, ನೀವು ಗೆಲ್ಸ್ಕೊಂಬರ್ಬೇಕಂತ ಹೇಳಿದ್ದಾರೆ. ನಮ್ಮ ಕಾರ್ಯಕರ್ತರು, ನಮ್ಮ ನಾಯಕರು, ನಮ್ಮ ಪದಾಧಿಕಾರಿಗಳು ಅಭೂತಪೂರ್ವವಾಗಿ ನಿಜವಾಗ್ಲೂ ನಿಬ್ಬೆರಗಾಗಿಬಿಟ್ವೆ. ನಾವು 3.5 ಗಂಟೆ ನಾವು ರ್ಯಾಲಿ ಮಾಡಿದ್ದು. 3.5 ಗಂಟೆ, ಜಸ್ಟ್ 1.5 ಕಿಲೋಮೀಟ್ರಿಗೆ 3.5 ಗಂಟೆ ಆಗಿದೆ. ಎಲ್ಲೋ ಒಂದು ಕಡೆ ಜನ ಯಾವ ಮಟ್ಟಕ್ಕೆ ಸೋಮಣ್ಣ ಅವರನ್ನು ನೆಚ್ಚಿಕೊಂಡಿದ್ದಾರೆ. ಒಬ್ಬ ಅವರ ಶಿಷ್ಯ, ಅವರ ಪಟ್ಟ ಶಿಷ್ಯ, ಅವ್ರ ಮಗನೇ ಹೇಳ್ತಾರೆ ಮಾನಸ ಪುತ್ರ ಅಂತ, ಅವನನ್ನು ಇವತ್ತು ಯಾವ ರೀತಿ ಒಪ್ಕೊಳ್ಬೇಕನ್ನೋದಕ್ಕೆ ಜನ ಇವತ್ತು ಆಶಯ ಪಟ್ಟಿದ್ದಾರೆ ಅನ್ನೋದಕ್ಕೆ ಈ ಒಂದು ರ್ಯಾಲಿ ನಾವು ಮಾಡಿದಂಥ ಅದೇ ನನ್ನ ಒಂದು ಉತ್ತರ ಅಂತ ಹೇಳಕ್ಕೆ